ದೀಪಾವಳಿ ಪರ್ಬದ ಪ್ರಯುಕ್ತವಾದ ದಕ್ಷಿಣ ಕನ್ನಡ ಬೊಕ್ಕ ಒಡಿಪು ಜಿಲ್ಲೆಡು ಗೋಪೂಜೆ ಗಾಡಿ ಪೂಜೆ ಬೊಕ್ಕ ಅಂಗಡಿ ಪೂಜೆನು ಪೆರಿಯ ಗೌಜಿಡು ಆಚರಣೆ ಮಲ್ತಿದ್ದೇರು. ಕಟ್ಪಾಡಿ ರಿಕ್ಷಾ ಚಾಲಕಿ ಒರಿಯಾರು ರಿಕ್ಷಾ ಪೂಜೆನು ಬಾರಿ ವಿಶೇಷವಾದ ನಡೆತದ್ದು ಮಾತಿರ್ಲಂಗೇನಗೂ ಕಾರಣವಾತಿರು. ಕಟ್ಪಾಡಿ ನಿವಾಸಿ ಜಯಕರ ಪನ್ಪಿನಾರು ಕರೀನ ಎನ್ಮ ವರ್ಷದ ದೀಪಾವಳಿ ಸಂದರ್ಭಡು ವಿಭಿನ್ನವಾದ ಆಟೋನ್ ಬಲ್ಮಣ ಮಲ್ತದು ಪೂಜೆ ನಡಪವನ ಒಟ್ಟಿಗೂ ಸಂದೇಶ ಕೊರ್ಪಿನ ಕಾರ್ಯ ಮಲ್ದೇರು. ಈ ಸರ್ತಿ ತನ್ನ ಗಾಡಿನ ಪೂಜೆ ಮಲ್ಪನ ಒಟ್ಟಿಗೂ ಪಿಲಿ ರಕ್ಷಣೆ ಪನ್ಪಿನ ವಾಕ್ಯದೊಟ್ಟಿಗೆ ರಿಕ್ಷಾದ ದುಂಬು ಭಾಗದಟ್ಟು ಪಿಲಿತ ಮೋನೆ ಬೊಕ್ಕ ಪಿಲಿತ ಸ್ತಬ್ಧ ಚಿತ್ರ ಮಲ್ತಿದ್ದೇರು. ಕಾಡು ಪ್ರಾಣಿಲಿಯನ್ನು ಒರಿಪಾಡ್ ಪನ್ಪಿನ ಗೊಂತು ಕೊರಿಯರು. ಜಯಕರ್ ಒಂಜಿ ಕಲಾವಿದರ್ಲ ಅಂದು ಸ್ಥಳೀಯ ಕಲಾವಿದರನ್ನು ಪ್ರೋತ್ಸಾಹ ಮಲ್ಪುನ ಸಂಸ್ಥೆ ಸಂಗಮ್ ಟೀಮ್ದ ಸದಸ್ಯರಾದ ಬೇತೆ ಬೇತೆ ನಮೂನದ ಸಮಾಜ ಸೇವೆಯನ್ನು ಮಲ್ತೊಂದುರ್ಲೇರು. ಒವ್ವೇ ಅವಘಡ ಅಂಡಲ ಆ ಸಂದರ್ಭದ ಸಹಾಯಕ್ಕೆ ಬರ್ಪೇರು. ಕಟ್ಪಾಡಿ ರಿಕ್ಷಾ ನಿಲ್ದಾಣದ ರಿಕ್ಷಾ ಚಾಲಕರಾದ ಮಾತೇರನ ಪುಗರ್ತೆಗೆ ಪಾತ್ರರಾತೇರು. ಪ್ರತಿ ವರ್ಷ ದೀಪಾವಳಿ ಸಂದರ್ಭ ಗಾಡಿ ಪೂಜೆ ಮಲ್ತದು ತನ್ನ ರಿಕ್ಷಾನ್ ಬಲ್ಮಣದು ಇಡೀ ದಿನ ಉಚಿತ ಸೇವೆ ಕೊರ್ಪೇರು. ಪಿಲಿ ರಕ್ಷಣೆ ಆವಡು ಪಂಪಿನ ಕಾರ್ಯಗೆ ಸಾರ್ವಜನಿಕರದ ಪುಗರ್ತಿ ವ್ಯಕ್ತವಾತಂಡು. ಸ್ನೇಹಿತರೆ, ಈ ವರ್ಷ ನಾನು ಇದು ಹುಲಿಯ ಉಗುರಿನ ಬಗ್ಗೆ ಒಂದು ಕಾನ್ಸೆಪ್ಟ್ ಮಾಡಿದ್ದೇನೆ. ಅದು ಯಾಕಂದರೆ ಅರಣ್ಯ ಅಧಿಕಾರಿಗಳೊಂದು ಹುಲಿಯ ಉಗುರಿನ ಬಗ್ಗೆ ಒಂದು ಮಾಹಿತಿ ಎಲ್ಲರೂ ಕೊಟ್ಟಿದ್ದಾರೆ, ಕಾನೂನು ತಂದಿದ್ದಾರೆ. ಅದು ಎಲ್ರಿಗೂ ನನ್ನ ಮುಖಾಂತರ ಸ್ವಲ್ಪ ಮಟ್ಟಿಗೆ ರೀಚ್ ಆಗಲಿ ಅನ್ನೋ ಉದ್ದೇಶದಿಂದ ಇದೊಂದು ಸಾಕ್ಷಿ ಚಿತ್ರವನ್ನು ಮಾಡಿ ನಾನು ಆಟೋದ ಮೂಲಕ ಎಲ್ಲರಿಗೂ ತೋರಿಸ್ಬೇಕಂತಂದು ನಂದು ಸಣ್ಣ ಪ್ರಯತ್ನ ಹಾಗೆ ಮಾಡ್ತೇನೆ ಸರ್. ಇದು 8ನೇ ವರ್ಷ. ಒಂದೊಂದು ವರ್ಷದಲ್ಲಿ ಒಂದೊಂದು ಯಾವುದಾದ್ರೂ ಒಂದು ರೀತಿಯಲ್ಲಿ ಸಣ್ಣ ಕಾನ್ಸೆಪ್ಟನ್ನು ಆಯ್ಕೆ ಮಾಡಿಕೊಂಡು ಈ ರೀತಿಯ ನನ್ನ ಆಟಕ್ಕೆ ದಿನಾಲು ದುಡಿಯುವಂಥ ಆಟ ಒಂದು ದಿವಸ ರೆಸ್ಟ್ ಇದಕ್ಕೆ. ಮತ್ತು ಸರ್ ಬೇರೆ ವಿಷಯಗಳಲ್ಲಿ ನಮ್ಮದು ಪ್ರತಿಯೊಂದಕ್ಕೂ ಪ್ರಾಣಿ ಉಳಿಬೇಕು, ಪ್ರಾಣಿಗಳು ಅಥವಾ ಕಾಡು ಉಳಿದರೆ ಮಾತ್ರ ನಾವಿರೋದು, ಅದೊಂದು ಸಂದೇಶವನ್ನು ಕೊಡಲಿಕ್ಕೆ ಇಚ್ಛೆ ಪಡ್ತೀವಿ ಸರ್. ಎಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು.